ಮುಡಿಪು ಭಾಗದಲ್ಲಿ ಕೆಂಪು ಕಲ್ಲಿನ ಕ್ವಾರೆ ಅಕ್ರಮವಾಗಿ ನಡೀತಾ ಇದೆ ಅಂತ ಮಾಜಿ ಸಚಿವ ಬಿ ರಮನಾಥ್ ರೈ ಅವರ ಆರೋಪಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ತಿರುಗೇಟು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ರು, ನನಗೆ ಮುಡಿಪುವಿನಲ್ಲಿ ಯಾರೂ ಕೂಡ ಸಂಬಂಧಿಕರಿಲ್ಲ. ನಾನು ಅನುಮತಿಯನ್ನ ಪಡೆದು ಕಲ್ಲಿನ ಕ್ವಾರೆಯನ್ನ ಮಾಡ್ತಾ ಇದ್ದೇನೆ. ಆದ್ರೆ ಕಳೆದ 6 ತಿಂಗಳಿನಿಂದ ಯಾವುದೇ ವ್ಯಾಪಾರ ವಹಿವಾಟು ನಡೀತಾ ಇಲ್ಲ. ನಾನು ಕಾನೂನಿನ ಅಡಿಯಲ್ಲೇ ವ್ಯವಹಾರವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಆ ಬಗ್ಗೆ ತನಿಖೆ ನಡೆಯಲಿ. ಯಾವುದೇ ದಾಖಲೆ ಬೇಕಾದ್ರೂ ಗಣಿ ಇಲಾಖೆ ಮೂಲಕ ಸಿಗುತ್ತೆ. ನನಗೆ ರಾಜಕೀಯ ಮುಖ್ಯವಲ್ಲ. ಕೃಷಿ ಮಾಡಿ ನಾನು ಬದುಕಬಲ್ಲೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ತೇಜೋವಧೆ ಮಾಡಬಾರದು. ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಒತ್ತಾಯಿಸುವವರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿದ್ರು. ಹಿಂದೆ ಮುಡಿಪು ಭಾಗದಲ್ಲಿ ಮುಡಿಪು ನನ್ನ ಕ್ಷೇತ್ರ ಬರುವುದಿಲ್ಲ, ತಾಲೂಕು ಆಗಿರ್ತದೆ. ಕೆಲವೊಂದು ಕೆಂಪು ಕಲ್ಲಿನ ಕ್ವಾರೆಗಳ ಬಗ್ಗೆ ಅಲ್ಲಿ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅದನ್ನ ಜೋಡಿಸಲಿಕ್ಕೆ ಶಾಸಕರ ಸಂಬಂಧಿ ಅಂತ ಹೇಳಿದರು. ನನಗೆ ಅಲ್ಲಿ ಯಾರು ಸಂಬಂಧಿಗಳು ಇಲ್ಲ. ಸಂಬಂಧ ಅಲ್ಲಿ ನನಗೆ ಚಾನ್ಸಸ್ ಕಮ್ಮಿ ಕಾಣ್ತದೆ. ಅದರಲ್ಲಿ ಯಾರ್ಯಾರ ಮೇಲೆ ಯಾವ ಕಂಪನಿಗಳ ಮೇಲೆ ರೈಡ್ ಆಗಿದ್ದ ಯಾರು ಸಿಕ್ಕಿದ ಅವರಲ್ಲಿ ಸಂಬಂಧ ಆಗುವಂತ ಚಾನ್ಸಸ್ ಕಮ್ಮಿ ಆಗಿದೆ. ಅದರಿಂದ ಸಂಬಂಧಿಗಳಿಗೆ ಅನ್ನೋದು ಯಾರೂ ಇಲ್ಲ. ನನಗೆ ಮತ್ತು ಮುಡಿಪುದು ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಇಲ್ಲದಿದ್ರು ನಾವು ನನ್ನ ಹತ್ರ ಈ ಕೆಂಪು ಕಲ್ಲು ಸಾವಿರಾರು ಕ್ವಾರೆಗಳು ನಿಮಗೆ ಗೊತ್ತಿದ್ದಾಗೆ ಕೆಂಪು ಕಲ್ಲಿನ ಕ್ವಾರೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನನ್ನ ಹತ್ರ ಒಪ್ಪನೇ ತೆಗೆದ್ರು ಭಾರಿ ವರ್ಷದಿಂದ. ನಾನು ಒಪ್ಪನೇ ಲೀಸ್ ಹೋಗಲಿದ್ದೆ. ನಾನು ಯಾಕೆಂದ್ರೆ ಕಾನೂನುಬದ್ಧವಾಗಿ ಮಾಡಬೇಕು ಅಂತ, ನಾನು ಶಾಸಕನಾಗುವ ಮೊದಲು ಕೂಡ ನಾನಿನ್ನು ಕಾನೂನುಬದ್ಧ ಇರಬೇಕು ಅಂತ ನಾನು ಲೀಸಲ್ಲೇ ನಾನು ಮಾಡ್ತಾ ಇದ್ದೆ. ಇವತ್ತಿಗೂ ನನ್ನ ಮನೆಯವರ ಹೆಸರಲ್ಲಿ ಅದು ಲೀಸ್ ಇದೆ, ಜಾಗ ಅದೇ ಲೀಸ್ ಇದೆ. 1 ಎಕರೆ ಮಾಡ್ಕೊಂಡು ಹೋಗ್ತೇನೆ.